ಅಂತರದಿಂದ ಟಿಕೆಟ್ ಕೊಟ್ಟಿದ್ದಾರೆ, ನೀವು ನಿರೀಕ್ಷೆಯಲ್ಲಿದ್ದೀರಿ ತುಂಬ? ನಾನು 15 ವರ್ಷಗಳಿಂದ ಇಲ್ಲಿ ಸಾಧಾರಣ 20 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿದ್ದೆ. ಆದರೆ 15 ವರ್ಷಗಳಿಂದ ಒಬ್ಬ ಜನಪ್ರತಿನಿಧಿಯಾಗಿ 3 ಸಲ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸಿ 2 ಸಲ ಒಬ್ಬ ಶಾಸಕನಾಗಿ ಆಯ್ಕೆಯಾಗಿ ಮತ್ತು ಒಮ್ಮೆ ಮಂತ್ರಿ ಪದವಿ ಕೂಡ ನನಗೆ ಸಿಕ್ಕಿದೆ. ಅದರಿಂದಾಗಿ ನನಗೆ ಯಾವುದೇ ಅಸಮಾಧಾನ ನನ್ನಲ್ಲಿ ಉಂಟು ಅಂತ ಹೇಳುವಂಥದ್ದು ನಾನು ಹೇಳೋದಿಲ್ಲ. ಯಾಕಂತ ಹೇಳಿದರೆ ಇವತ್ತು ನಮ್ಮ ಪಕ್ಷ ಕೊಟ್ಟಂಥ ಜವಾಬ್ದಾರಿ ಇದು ಕೊಟ್ಟಿದೆ, ಇದೊಂದು ನನಗೆ ಒಂದು ಋಣ. ಋಣವನ್ನು ನಾನು ನಿರಂತರವಾಗಿ ತೀರಿಸುವಂಥದ್ದು ನನ್ನ ಕರ್ತವ್ಯ. ಆದರೆ ಪಕ್ಷ ಹಾಳಾಗುವಾಗಲೂ ಕೂಡ ನಾನು ಅದನ್ನು ನನ್ನ ನೋವನ್ನು ಹೇಳುವಂಥದ್ದು ನನ್ನ ಧರ್ಮ. ಇವತ್ತು ಪಕ್ಷದ ಕೆಲವು ವ್ಯಕ್ತಿಗಳಿಂದ ಕೆಲವು ಸಮಸ್ಯೆಗಳಿಂದ ಇವತ್ತು ಪಕ್ಷ ದಾರಿ ತಪ್ಪಿದೆ ಹೇಳುವಂಥ ಸಂದರ್ಭದಲ್ಲಿ ನಾನು ನನ್ನ ನೋವನ್ನು ಹೇಳಬೇಕಾಗಿದೆ. ಇವತ್ತು ನನ್ನ ಟಿಕೆಟ್ ಕೊಡಲಿಲ್ಲ, ನನಗೆ ಬೇರೆಯವರಿಗೆ ಟಿಕೆಟ್ ಸ್ಥಾನ ಕೊಟ್ಟರು ಅಂತ ಹೇಳುವಂಥದ್ದು ನನಗೆ ಆ ನೋವಿಲ್ಲ. ಕೊಟ್ಟರೆ ಸಂತೋಷ. ಒಳ್ಳೆಯ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟರೆ ಅವರು ಗೆದ್ದು ಪಕ್ಷ ಬರಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ನಾನು ಸೋತು 5 ವರ್ಷಗಳಾದರೂ 4 ವರ್ಷಗಳಿಂದ ನಿರಂತರವಾಗಿ ಪಕ್ಷದ ಕಾರ್ಯಕರ್ತರೊಟ್ಟಿಗೆ ಪಕ್ಷದ ಸಂಪರ್ಕದಲ್ಲಿ ಭಾಳಷ್ಟು ಇದ್ದೇನೆ. ಈ ಸಂದರ್ಭದಲ್ಲಿ ನಾನು 1 ವರ್ಷಗಳ ಹಿಂದೆ ನಾನು ನಿರ್ಧಾರ ಮಾಡಿದ್ದೆ, ನಾನು ನಿಲ್ಲಬೇಕಾ, ಈ ಕ್ಷೇತ್ರದಲ್ಲಿ ಬೇಕಾ ಸ್ಪರ್ಧೆ. ಯಾಕಂತ ಹೇಳಿದರೆ ಮುಂದಿನವರಿಗೆ ನಾವು ಸ್ಥಾನ ಕಲ್ಪಿಸಿಕೊಡಬೇಕು. ಯಾಕಂದರೆ ಇಲ್ಲಿ ಭಾಳ ಹಿರಿಯ ಕಾರ್ಯಕರ್ತರು ಇದ್ದಾರೆ, ಅವರು ಸ್ಥಾನ ಸಿಗಲಿ ಅಂತ ಹೇಳುವಂಥ ಭಾವನೆ ನನ್ನಲ್ಲಿತ್ತು. ಅದರ ಆ ಪ್ರಕಾರ ನಾನು ಮುಂದೆ 1 ವರ್ಷದ ಹಿಂದೆ ನಾನು ಹೇಳಿದ್ದೆ, ಪಕ್ಷಕ್ಕೆ ಹೇಳಿದ್ದೆ, ನಾನು ಸ್ಪರ್ಧೆ ಮಾಡೋದಿಲ್ಲ, ಮುಂದೆ ಬೇಡ, ಬೇರೆಯವರಿಗೆ ಕೊಡಿ ಅಂತ ಆದರೂ ಕೂಡ ಆ ಸಂದರ್ಭದಲ್ಲಿ ನೀವೇ ಸ್ಪರ್ಧೆ ಇರಬೇಕು, ಈ ಸಲ ಒಂದು ಸಲ ಸ್ಪರ್ಧೆ ಮಾಡಿ ಈ ಕ್ಷೇತ್ರದಲ್ಲಿ ಅಂತ ಹೇಳುವಂಥ ಅಭಿಪ್ರಾಯವನ್ನು ಕೊಟ್ಟಿದ್ದರಿಂದಾಗಿ ನಾನು ಮುಂದೆ ಹೋದಾಗ ಕೂಡ ನನಗೆ ಸ್ಥಾನ ಇಲ್ಲ, ಅದು ಇದು ಸ್ವಲ್ಪ ಬೇರೆ ಅಭಿಪ್ರಾಯಗಳು ಕೇಳಿ ಬರ್ತದೆ ಅಂತ ಹೇಳೋ ನಿಟ್ಟಿನಲ್ಲಿ ಕೂಡ ನಾನು ಆ ಸಂದರ್ಭದಲ್ಲಿ ಕೂಡ ಇದ್ದರೆ ನಾನು ಹೇಳಿದೆ, ನೀವು ಯಾರಾದರೂ ನಿಲ್ತೀರಿ, ಕಂಟೆಸ್ಟ್ ಮಾಡ್ತೀರಿ ಅಂತ ಹೇಳಿದರೆ ನನಗೆ ಹೇಳಿ, ನಾನು ಹಿಂದೆ ಸರಿತಾನೆ ಹೇಳಿದಾಗಲೂ ಯಾರ್ದು ಇಲ್ಲ, ನಾವು ಆಕಾಂಕ್ಷಿಗಳಲ್ಲ, ನೀವೇ ಅಭ್ಯರ್ಥಿ ಅಂತ ಹೇಳುವಂಥ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದರು. ಆ ಪ್ರಕಾರ ಮುಂದೆ ಹೋಯಿತು. 1 ವಾರದ ಹಿಂದೆ ನಮ್ಮ ಅಧ್ಯಕ್ಷರೇ ಹೇಳಿದರು, ನೋಡಪ್ಪ ನೀವೆಲ್ಲ ಗೆದ್ದು ಬರಬೇಕು, ಕ್ಷೇತ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ಆಡಳಿತಕ್ಕೆ ಬರಬೇಕು, 150 ಸ್ಥಾನವನ್ನು ಗೆಲ್ಲಬೇಕಾದ್ರೆ ನೀವೆಲ್ಲ ಸ್ಪರ್ಧಿಸಬೇಕು ಅಂತ ಹೇಳುವಂಥ ಅಭಿಪ್ರಾಯವನ್ನು ಕೊಟ್ಟಾಗ ನಾವು ಸ್ವಲ್ಪ ಒಂದು ಉತ್ಸಾಹವನ್ನು ತೋರಿಸಿದ್ದೆ. ಸರಿ, ನಮ್ಮ ರಾಜ್ಯಾಧ್ಯಕ್ಷರಿಂಥ ಅಭಿಪ್ರಾಯವನ್ನು ಕೊಡ್ತಾರೆ ಅಂತ ಹೇಳಿದರೆ ನಾವು ಅದನ್ನು ಸ್ಪರ್ಧಿಸಬೇಕು, ಅದು ಅಗತ್ಯ ಅಂತ ಹೇಳುವಂಥ ನಿರ್ಧಾರಕ್ಕೆ ಬಂದು ಹಾಗೆ ಮುಂದುವರಿತಾ ಇರುವಂಥ ಸಂದರ್ಭದಲ್ಲಿ ಮೊನ್ನೆ ಹೇಳಿದರು, ಯಡಿಯೂರಪ್ಪರವರ ಕಚೇರಿಯಿಂದಲೇ ಫೋನ್ ಬಂತು, ನಿಮ್ಮ ಡೀಟೇಲ್ ಕೊಡಿ, ID ಕಾರ್ಡ್ ಕೊಡಿ, ಮತ್ತು ನಿಮ್ಮ ಹೆಸರನ್ನು ಟೈಪ್ ಮಾಡಿ ಕೊಡಿ, ಯಾಕಂದರೆ B ಫಾರ್ಮ್ ಇಶ್ಯೂ ಮಾಡ್ತೇವೆ ನಾವು ಅಂತ ಹೇಳುವಂಥ ಅಭಿಪ್ರಾಯವನ್ನು ಕೊಟ್ಟಿದ್ದರು. ಆ ಪ್ರಕಾರ ಅದನ್ನು ಕೊಟ್ಟಿದೆ ನಿನ್ನೆ ತನಕ. ಯಾಕಂದರೆ ನಾನು ಸ್ಪರ್ಧೆಗೆ ನಾಳೆ 23 ತಾರೀಕಿಗೆ ನಾನು ಚುನಾವಣೆಗೆ ನಾಮಿನೇಷನ್ ಹಾಕ್ತೇನೆ ಅಂತ ಹೇಳುವಂಥದ್ದನ್ನು ಕೂಡ ಜನರಿಗೆ, ಕಾರ್ಯಕರ್ತರಿಗೆ ಹೇಳಿ ಆಗಿತ್ತು. ಯಾಕಂದರೆ ಈಗಾಗಲೇ ತಡ ಆಗಿದೆ. ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ನಿನ್ನೆ ಚುನಾವಣೆ ಅಭ್ಯರ್ಥಿಗಳ ಘೋಷಣೆ ಆಗುವಾಗ ನನ್ನ ಹೆಸರಿಲ್ಲ ಅಲ್ಲಿ. ಇದು ದುರಂತ. ಯಾಕಂದರೆ ನಮ್ಮ ಪಕ್ಷ ದಾರಿ ತಪ್ತದೆ ಅಂತ ಹೇಳುವಂಥದ್ದು ಇವತ್ತು ಒಂದು ಸಾಮಾಜಿಕ ನ್ಯಾಯ ಅಂತ ಇದೆ. ಇಡೀ ಜಿಲ್ಲೆ ಇವತ್ತು ಹಿಂದುಳಿದ ವರ್ಗಕ್ಕೆ ಸೀಮಿತವಾದಂಥ ಒಂದು ಜಿಲ್ಲೆ. ಹಿಂದುಳಿದ ವರ್ಗ, ಬಡವರು ಭಾಳಷ್ಟು ಇದ್ದಾರೆ. ಆದರೆ ಇವತ್ತು ಆ ಹಿಂದುಳಿದ ವರ್ಗವನ್ನು ಸಂಪೂರ್ಣ ಕಡೆಗಣಿಸಿದ್ದು ಭಾಳ ತಪ್ಪು. ಇಲ್ಲಿ ಪಕ್ಷ ಮಾಡಿದಂಥ ತಪ್ಪು ಏನು ಅಂತ ಹೇಳಿದರೆ, ಹಿಂದುಳಿದ ವರ್ಗ ಇವತ್ತು ಒಂದು ರಿಸರ್ವೇಷನ್ ಇದೆ, SC ST ಇದೆ, ಅದು ಬಿಟ್ಟುಬಿಡೋಣ. 7 ಕ್ಷೇತ್ರಗಳಲ್ಲಿ ಹಿಂದುಳಿದವರಿಗೆ 1 ಸ್ಥಾನ ಮಾತ್ರ ಕೊಟ್ಟಿದ್ದಾರೆ, ಮತ್ತೆಲ್ಲ ಮುಂದುಳಿದವರಿಗೆ ಕೊಟ್ಟಂಥದ್ದು ಭಾಳ ತಪ್ಪು. ಇಂಥದ್ದು ಆಗಬಾರ್ದು. ಎಲ್ಲಿ ಕೂಡ ಇದು ಸಾಮಾಜಿಕ ನ್ಯಾಯ ಅಲ್ಲ. ಇದರಿಂದ ಇಡೀ ಜಿಲ್ಲೆ ನಾಳೆ ಹೊಡೆತ ಬೀಳ್ತದೆ. ಇವತ್ತು ಆ ಚುನಾವಣೆಯ ನಿರೀಕ್ಷೆ ಅಂತ ಫಲಿತಾಂಶ ನಾಳೆ ಬರ್ತದೆ ಅಂತ ಹೇಳುವಂಥದ್ದು ಇಲ್ಲ. ಅದರಿಂದಾಗಿ ನನಗೆ ನೋವಾಗಿದ್ದರೂ ತೊಂದರೆ ಇಲ್ಲ, ಪಕ್ಷ ಗೆದ್ದು ಬರಲಿ, ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳುವಂಥ ಆಶೆ ನಂದು. ಬದಲಾವಣೆ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಇವತ್ತು ನಾನು ತಿಳಿದ ಹಾಗೆ ಮಾಧ್ಯಮದ ಮುಖಾಂತರ ನಾನು ತಿಳ್ಕೊಂಡೆ. ಯಾಕಂದರೆ ಮಾಧ್ಯಮದವರು ಅಷ್ಟು ಸ್ಪಷ್ಟವಾಗಿ ಹೇಳಬೇಕಿದ್ರೆ ಅದರಲ್ಲಿ ಒಂದು ಸತ್ಯತೆ ಇದೆ. ಯಾಕಂದರೆ ನಮ್ಮ ಸಂಸದರು ಭಾಳಷ್ಟು ನನ್ನ ಹತ್ರ ಒಂದು 4 ದಿನದ ಹಿಂದೆ ಫೋನ್ ಮಾಡಿ ಹೇಳಿದರು,
ನೀವು ಆಗಬೇಕು, ನೀವು ಇದು ನಿಮ್ಮೊಟ್ಟಿಗೆ ನಾವೆಲ್ಲ ಇದ್ದೇವೆ, ನೀವು ಶಾಸಕರಾಗಿ ಬರಬೇಕು ಮುಂದೆ ಅಂತ ಹೇಳುವಂಥ ಧೈರ್ಯವನ್ನು ತುಂಬಿದ ಸಂಸದರೇ. ಅದೇ ಸಂಸದರು ಇವತ್ತು ಪಾಲೆಮಾರಿಗೆ ಕೊಡಬಾರ್ದು, ಅವರು ಭಾಳ ಭರತ್ ಶೆಟ್ಟರ ಪರವಾಗಿ ಆರ್ಗ್ಯೂ ಮಾಡಿದ್ದಾರೆ ಪಕ್ಷದಲ್ಲಿ. ಆದರೆ ಸಂಸದರೇ ನನ್ನ ಇದನ್ನು ತಪ್ಪಿಸಿದಂತ ಹೇಳಿದರೆ ತಪ್ಪಲ್ಲ. ಯಾಕಂತೇಳಿ ಇದು ನಿಜವಾದ ಮಾಧ್ಯಮದಲ್ಲಿ ಸಂಪೂರ್ಣವಾಗಿ ಬಂದಿದೆ. ನಾನು ತಿಳ್ಕೊಳ್ಳೋದಕ್ಕಿಂತ ಜಾಸ್ತಿ ಮಾಧ್ಯಮದವರು ತಿಳ್ಕೊಂಡಿದ್ದಾರೆ. ಏನು ಯಾವ ಕಾರಣಕ್ಕಾಗಿ? ಕಾರಣ ಅದೇ ಗೊತ್ತಿಲ್ಲ. ಅದೇ ವಿಷಯ ಇರುವುದು ಅಂತ ಹೇಳಿದರೆ, ನಾನು ಪಕ್ಷಕ್ಕೆ ಯಾವತ್ತೂ ದ್ರೋಹ ಮಾಡಲಿಲ್ಲ, ಸಂಸದರಿಗೆ ದ್ರೋಹ ಮಾಡಲಿಲ್ಲ. ಅವರ ಚುನಾವಣೆಯ ಸಂದರ್ಭದಲ್ಲಿ ಭಾಳಷ್ಟು ಹಣವನ್ನು ಕಳ್ಕೊಂಡವ ನಾನು. ಅವರನ್ನು ಗೆಲ್ಲಿಸ್ಬೇಕಂತೇಳಿ ಪ್ರಯತ್ನ ಪಟ್ಟವ ನಾನು. ಪಕ್ಷ ಉಳಿಬೇಕು, ಇವತ್ತು ಸಂಸದರು ಬೇಕು, ಸಂಸದರು ಒಳ್ಳೆ ನಮಗೆ ಒಬ್ಬರು ಆದರ್ಶ ಸಂಸದರಾಗಿರಬೇಕು ಅಂತೇಳಿ ತಿಳ್ಕೊಂಡವ ನಾನು. ಆದರೆ ಇದ್ದಕ್ಕಿದ್ದ ಹಾಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರ ಹಾಗೆ ಅವರಿಗೇನು ಮಾಡ್ತಾರೆ, ಆ ರೀತಿಯಾಗಿ ನನ್ನನ್ನು ಬೇರೆ ಇಟ್ಟು ಇನ್ನೊಬ್ಬರ ಹೆಸರನ್ನು ಘೋಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ನಮ್ಮ ದುರಂತ. ಯಾಕಂದರೆ ಇಂಥದ್ದು ಆಗ್ತದೆ ಅಂತೇಳಿ, ಯಾಕಂದರೆ ಸಂಸದರಿಗೆ ಮತ್ತು ನನಗೆ ಮಾತ್ರ ಗೊತ್ತು ಆತ್ಮೀಯವಾಗಿ ನಾನು ಮಾಡಿದಂತಹ ಸಹಾಯ ಅಥವಾ ಅವರಿಗೆ ಕೊಟ್ಟಂಥ ಪ್ರೋತ್ಸಾಹ, ಇದನ್ನೆಲ್ಲ ನಾನು ಇದು ಪಬ್ಲಿಕ್ಕಾಗಿ ಹೇಳುವಂಥದ್ದಲ್ಲ. ಅದು ಅವರಿಗೆ ಗೊತ್ತಿದೆ, ಅವರ ಆತ್ಮಕ್ಕೆ ಏನು ಅಂತ ನನಗೂ ಗೊತ್ತಿದೆ. ಅದರಿಂದಾಗಿ ಅದನ್ನು ಹೇಳೋದಿಲ್ಲ. ಅವರು ಮಾಡಿದ ದ್ರೋಹ ಅಂತ ಹೇಳುವಂಥದ್ದು, ನನಗೆ ದ್ರೋಹ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಬೇಸರ ಪಡ್ತಾಯಿದ್ದೇನೆ ನಾನು.